ಸೊಲ್ಮೆಲು ನಮ ಕುಡ್ಲ ತೊಳು ವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ಕಾಂಗ್ರೆಸ್ ಸರ್ಕಾರ ಒಪ್ಪುನಗ ಕಡಲು ಕುರೆಯವನ್ನ ತಡೆಪೆರೆ ವರ್ಷಲ ನಿರ್ವಹಣೆ ಮಲ್ತೊಂದಿತ್ತಂಡ ಅಂಡ ಈ ಸರ್ಕಾರ ಕ್ರಮದೆ ತೊಂದುಜಿ ಉಳ್ಳಾಲ ಸೋಮೇಶ್ವರ ಕಡಲು ಕುರೆಯವನ ಜಾಗ್ಲೆನ್ನು ತೋದು ಬಿಕೆ ಹರಿಪ್ರಸಾದ್ ಬೆಳ್ಳಾರೆ ಕಳಿಂಜ ಗ್ರಾಮಡು ಮಸೂದ್ ಪಂಪನ ಜವನಗ ಗಂಭೀರ ಪೆಟ್ಟು ಒಂದು ಸುಳ್ಯ ತಾಲೂಕದ ಶಾಂತಿ ಕಲೆಂಕಾವನ ಪ್ರಯತ್ನ ಆರೋಪಿಗಳನ್ನು ತುರ್ತು ಬಂಧನ ಮಲ್ಪಡು ಎಸ್ಡಿಪಿಐ ಪಕ್ಷದ ಒತ್ತಾಯ ಹುಸೇನ್ ಬೋಲ್ಟ್ ದಾಖಲೆ ಪೊಲಿತಿನ ನಕಲೆ ದಾಖಲೆ ಸೃಷ್ಟಿ ಮಲ್ತಿನ ದೂರು ಶ್ರೀನಿವಾಸ ಗೌಡ ಗುಣಪಾಲ ಕಡಂಬ ಬೊಕ ರತ್ನಾಕರ ಇಂಚ ಮೂಯರ್ ನಿಮಿತ್ತ ಪೊಲೀಸರಿಗೆ ದೂರು ಕೊರ್ನ ಕಂಬಳದ ಏರೋಪ್ಲೇನ್ ಯಜಮಾನಿರು ಬೆನ್ನಿ ಸಾಗುಲಿ ದಕ್ಕನ ಕಷ್ಟ ತಿರಿದು ಪೊಲಬು ಮಲ್ತೊನ್ಯರೆ ಕೆಸರ ಕಂಡುಗು ಜತ್ತಿನ ಬರೋ ಕಲ್ಪನ ಜೋಕುಲು ಪಡು ಪೆರಾರದ ಕೊರಕಂಬ್ಲೋಡು ಬಜ್ಪೆ ಹೋಲಿ ಫ್ಯಾಮಿಲಿ ಶಾಲೆ ಜೋಕ್ಲಿರ್ದು ನಟ್ಟಿ ಒಂಜಿ ವರದಿ ಇತ್ತ ವಾರ್ತೆದ ವಿವರ ಕಾಂಗ್ರೆಸ್ ಸರ್ಕಾರ ಒಪ್ಪುನಗ ಕಡಲು ಕುರೆವನ ತಡೆಪೆರೆ ವರ್ಷಲ ನಿರ್ವಹಣೆ ಮಲ್ತೊಂದಿತ್ತಂಡ ಆಂಡ ಈ ಸರ್ಕಾರ ಕ್ರಮ ದೆತೊಂದುಜಿಂದು ವಿಧಾನ ಪರಿಷತ್ ಸದಸ್ಯರು ಬಿಕೆ ಹರಿಪ್ರಸಾದ್ ಪಂತ್ಯರ ಉಳ್ಳಾಲ ಸೋಮೇಶ್ವರದ ಕಡಲು ಕುರೆವನ ಜಾಗಿಲೆಂತೂದು ಆರು ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರಿಯರು ಉಳ್ಳಾಲ ಬೊಕ ಸೋಮೇಶ್ವರದ ಕಡಲು ಕುರೆಯಿನ ಜಾಗಿಗ ಅಂಗಾರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಬಿಕೆ ಹರಿಪ್ರಸಾದ್ ಭೇಟಿ ಕೊಡ್ದು ಸಮಸ್ಯೆಯನ್ನು ಪಿಂದೊಂಡೆರ ಈ ಪೊರ್ತುಡು ಹರಿಪ್ರಸಾದ್ ಸುದ್ದಿ ಮಾಧ್ಯಮದ ಕ್ರೀಡ ಪಾತಿಡ್ದು ಕರಾವಳಿ ಬಾಗೋಡು ಬೊಲ್ಲ ಕಡಲು ಕುರೆವನ ಹೊಸತತ್ತು ಕಾಂಗ್ರೆಸ್ ಸರ್ಕಾರ ಒಪ್ಪನಗ ಕಡಲು ಕುರೆವನ ತಡೆಪೆರೆ ವರ್ಷಲ ನಿರ್ವಹಣೆ ಮಲ್ತೊಂದಿತ್ತಂಡ ಆಂಡ ಈ ಸರ್ಕಾರ ಕ್ರಮದೆ ತೊಂದುಜಿ ಎಡಿಬಿ ಕಾಮಗಾರಿಂತುನಗ ಭ್ರಷ್ಟಾಚಾರನೆ ತೋಜುಂದುಂಡು ಈ ಬಗ್ಗೆ ಇಡೀ ತನಿಖೆ ಆವಡುಂದಾರು ಒತ್ತಾಯ ಮಲ್ತೆರ ಕಾಮಗಾರಿ ಅನಗ ಊರ್ದಕ್ಲಿನ ಇಸ್ವಾಸಗೋದೆತನೊಡಾಯಿನವು ಸರ್ಕಾರದ ಜವಾಬ್ದಾರಿ ಆಂಡ ಆ ಕೆಲಸಲ ನಡೆತದಜೆ ಇಂದತ ಮಾತ ಇಡೀ ತನಿಖೆ ಅನಗ ಕಾಮಗಾರಿದ ಹಾಳು ಪಿದೈ ಬರ್ಪುನೊಂದು ಹರಿಪ್ರಸಾದ್ ಪಂಡ್ಯರ ಕಂದಾಯ ಮಂತ್ರಿ ಆರ್ ಅಶೋಕ್ ಅಶ್ವ ವರ್ಷೋಡ್ದಲ ಕಡಲಿತ್ತಂಡ ಕುರೇವನಲ ಇತ್ತಂಡ ಪಣ್ಣಿನ ಪಾತಿರುಗು ಅಭಿಪ್ರಾಯ ತೆರಿಪಾದ ಆರ್ ಬೆಂಗಳೂರದ ಕೇದುನೀರ ಪರಿಪುಲೆನ ಸ್ವಾಧೀನ ಮಲ್ತೊಂದು ರಾಜಕಾರಣ ಮಲ್ತೊಂದುಲ್ಲೇರು ಅರೆಗ ಉಳ್ಳಾಲ ಕಡಲ ಬಗೆಟು ಗೊತ್ತುಜ್ಜಿ ಕಡಲ್ಡ್ ತಿಕ್ಕಲ್ದಿನ ಪಡವ ಮುರ್ಕೊಂಡ ತೈಲ ತೋಡ್ದು ಪರಿಸರಗೂ ಹಾಳಾಯರೆ ಉಂಡು ಅಂಚಾದ ಸರ್ಕಾರ ತುರ್ತು ಕ್ರಮದ ತುನೊಡೊಂದು ವಿಧಾನ ಪರಿಷತ್ ಸದಸ್ಯರು ಬಿಕೆ ಹರಿಪ್ರಸಾದ್ ಒತ್ತಾಯ ಮಲ್ತೆರ ಕ್ಷೇತ್ರದ ಶಾಸಕರ ರಾಜ್ಯ ವಿಧಾನಸಭಾ ಎದುರು ಪಕ್ಷದ ಒತ್ತು ನಾಯಕರ ಯುಟಿ ಖಾದರ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಸದಾಶಿವ ಉಳ್ಳಾಲ ಡಿಸಿಸಿ ಸದಸ್ಯರು ಸುರೇಶ್ ಭಟ್ನಾಗರ ಕೊಣಾಜಿ ಗ್ರಾಮ ಪಂಚಾಯತ್ ಸದಸ್ಯರು ದೇವಣ್ಣ ಶೆಟ್ಟಿ ಈ ಪೊಟ್ಟುಡಿತ್ತರು. ಕರಾವಳಿ ಪ್ರದೇಶದಲ್ಲಿ ಮಳೆ ಮತ್ತು ಪ್ರವಾಹ ಮತ್ತು ನೆರೆ ಹೊಸ ವಿಚಾರ ಅಲ್ಲ. ಸರ್ಕಾರ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳದೆ ಜನರ ಪಾಡಿಗೆ ಜನರನ್ನು ಬಿಟ್ಟಾಗ ಈ ಸಮಸ್ಯೆಗಳನ್ನೆಲ್ಲ ನಾವು ಎದುರಿಸಬೇಕಾಗುತ್ತೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗ ಹಲವಾರು ಕಾರ್ಯಕ್ರಮಗಳನ್ನು, ತಡೆಗೋಡೆಗಳನ್ನು ಅಥವಾ ಸಮುದ್ರದ ಅಲೆಗಳನ್ನು ಹೊಡೆತವನ್ನು ತಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು. ಇದು ಪ್ರತಿ ವರ್ಷ ಬರ್ತಕ್ಕಂಥ ಈ ಒಂದು ನೆರೆ, ಇದಕ್ಕೆ ಮೇಂಟೆನೆನ್ಸ್ ಕಾರ್ಯಕ್ರಮವೂ ಸಹ ಬಹಳ ಮುಖ್ಯ. ಕೇವಲ ಕೆಲಸ ಮಾಡಿದ್ರೆ ಆಗೋದಿಲ್ಲ, ಪ್ರತಿ ವರ್ಷವೂ ಸಹ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದಾಗ ಮಾತ್ರ ಈ ಒಂದು ನೆರೆ ಅಥವಾ ಈ ಕರಾವಳಿ ಪ್ರದೇಶದಲ್ಲಿ ಕಡಲ್ ಕೊರೆತವನ್ನು ತಡಿಲಿಕ್ಕೆ ಕ್ರಮ ತೆಗೆದುಕೊಳ್ಬಹುದು. ಅಶೋಕ್ನವರಿಗೆ ಕಡಲ್ ಕೊರೆತ, ಕಡಲ್ ಏನು ಅನ್ನೋದು ಗೊತ್ತಿದ್ರೆ ಪರವಾಗಿಲ್ಲ. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಕೆರೆ ಮತ್ತು ಕಾಲುವೆಗಳನ್ನ, ಜಾಗಗಳನ್ನೆಲ್ಲ ಕಬ್ಜಾ ಮಾಡಿ ಅದನ್ನು ತೆಗೆದುಕೊಂಡು ಬೆಂಗಳೂರು ನಗರದಲ್ಲೇ ನದಿ ಹರಿಯೋಗಿ ಮಾಡಿರ್ತಕ್ಕಂಥವ್ರಿಗೆ ಸಮುದ್ರದ ಬಗ್ಗೆ ಏನು ಗೊತ್ತಾಗುತ್ತೆ? ಆದ್ರಿಂದ 60 ವರ್ಷ ನಾವೇನು ಮಾಡಿದೀವಿ ಅನ್ನೋದು ಅದು ಆ ನಂತರ ಪ್ರಶ್ನೆ. ಮುಸ್ಲಿಂ ಜವನಗ ಕೂಟ ಒಂಜಿ ಒಟ್ರಾಸಿ ಪೆಟ್ಟುಪಾಡ್ದ ಕೆರಿಯರೆ ಪ್ರಯತ್ನ ಮಲ್ತಿನ ಸಂಗತಿ ಸುಳ್ಯ ಬೆಳ್ಳಾರೆ ಕೈತಲ್ದ ಕಲೆಂಜ ಗ್ರಾಮಡು ನಡೆತದಂಡ. ಬೆಳ್ಳಾರೆ ಕಲೆಂಜದ 21 ವರ್ಷ ಪ್ರಾಯದ ಜವನೆ ಮಸೂದನು ಕುಡ್ಲದ ಆಸ್ಪತ್ರೆಗೆ ಸೇರ್ಸಾದಿತ್ತದ ಐಸಿಯುಗು ಪಾಡ್ದೇರ. ಈ ಬಗೆಟ್ ಎಸ್ಡಿಪಿಐ ಪಕ್ಷ ಭಾರಿ ಇರೋದ ತೋಜಾದಂಡ.
ಮುಸ್ಲಿಂ ಜವನಗು ಕೂಟ ಒಂಜಿ ಒಟ್ರಾಸಿ ಪೆಟ್ಟು ಪಾಡ್ದು ಕೆರಿಯರ ಪ್ರಯತ್ನ ಮಲ್ತಿನ ಸಂಗತಿ ಸುಳ್ಯ ಬೆಳ್ಳಾರೆ ಕೈತಲ್ದ ಕಲೆಂಜ ಗ್ರಾಮಡ್ ನಡೆದಂಡ ಬೆಳ್ಳಾರೆ ಕಲೆಂಜದ 21 ವರ್ಷ ಪ್ರಾಯದ ಜವನೆ ಮಸೂದ್ ಪೆಟ್ಟಾದ ಆಸ್ಪತ್ರೆ ಸೇರಿದರ ಮಸೂದನು ಕುಡ್ಲದ ಆಸ್ಪತ್ರೆಗೆ ಸೇರ್ಸಾದಿದ್ದದ ಐಸಿಯುಗೂ ಪಾಡ್ದೆರ ಸಂಘ ಪರಿವಾರದ ದುಷ್ಕರ್ಮಿಲು ಎಳ್ಯ ಈಚಾರ ದುಂಬುದಿದ್ದು ಈ ಚಲ್ಲು ಕಾರ್ಯಗೂ ಕೈ ಪಾಡ್ದಿರಂದು ದೂರು ಕೇಂದ್ರ ಬೈದಂಡ ಎಸ್ಟಿಪಿಐ ಪಕ್ಷದ ಸುಳ್ಯ ವಿಧಾನಸಭಾ ಕ್ಷೇತ್ರ ಸಮಿತಿಯಿಂದ ಭಾರಿ ವಿರೋಧ ತೋಜಾದ ಆರೋಪಿలను ತುರ್ತು ಬಂಧನ ಮಲ್ಪಡೊಂದು ಒತ್ತಾಯ ಮಲ್ದಂಡ ಶಾಂತ ದುಪ್ಪನ ಸುಳ್ಯ ತಾಲೂಕುಡು ಈ ರೀತಿ ಪೆಟ್ಟುಪಾಡ್ದು ಅಶಾಂತಿಗೆ ಸೃಷ್ಟಿಗೆ ಪ್ರಯತ್ನ ಮಲ್ಪನ ಸಂಘ ಪರಿವಾರದ ದುಷ್ಕರ್ಮಿಲ ನಮಿತ್ ಕೆರಿಯರ ಪ್ರಯತ್ನದ ಕೇಸ್ ಪಾಡ್ದು ಪೊಲೀಸರು ಬಂಧನ ಮಲ್ಪಡು ಇಜ್ಜಂಡ ಪಕ್ಷಂಜತ ಎದುರು ಹೋರಾಟ ನಡಪಾವಣೊಂದು ಎಸ್ಟಿಪಿಐ ಸುಳ್ಯ ವಿಧಾನಸಭಾ ಕ್ಷೇತ್ರ ಸಮಿತಿದ ಗುರುಕಾರ್ಯರು ಇಕ್ಬಾಲ್ ಬೆಳ್ಳಾರೆ ಪ್ರಕಟಣೆ ಜಾಗ್ರತೆ ಪರ್ದೇರು ಸಂಬಂಧದ ಪೊಂಜುವರ್ತಿ ಮೆಸೇಜ್ ಬೊಕ ಫೋನ್ ಮಲ್ತದಿಜ್ಜರ್ ಪಂಪನ ಕಾರಣಗು ಬಂಟ್ವಾಳ ತಾಲೂಕು ಪಿಲಿಮೊಗ್ಗೆಟ್ ಪೊಂಜೋನ ಇಲ್ಲಡೆ ಪೊಗ್ಗುದು ಕೆರಿಯರ ಪ್ರಯತ್ನ ಮಲ್ತಿನ ಆರೋಪಿ ರಮೇಶ್ ಪಂಪನಾಯನು ಪೊಲೀಸರು ಪತ್ತದೇರ ಪಲ್ಲಿ ಪಾಡಿದ ಆರೋಪಿ ರಮೇಶ್ಗೆ ನ್ಯಾಯಾಂಗ ಬಂಧನ ಪಾಡ್ದೇರು ಸಂಬಂಧದ ಪೊಂಜುವರ್ತಿ ಮೆಸೇಜ್ ಬೊಕ ಫೋನ್ ಮಲ್ತದ ಜಲ್ ಪನ್ಪನ ಕಾರಣಗು ಪೊಂಜೋನ ಇಲ್ಲಡೆ ಪೊಗ್ಗುದು ಕೆರಿಯರೆ ಪ್ರಯತ್ನ ಮಲ್ತಿನ ಆರೋಪಿ ರಮೇಶ್ ಪನ್ಪನಾಯನು ಪೊಲೀಸರು ಪತ್ತದೇರ ಬಂಟ್ವಾಳ ತಾಲೂಕದ ಪಿಲಿಮೊಗೆರ್ ಗ್ರಾಮಡು ಈ ಸಂಗತಿ ನಡೆದಂಡ ಪಲ್ಲಿ ಪಾಡಿದ ಆರೋಪಿ ರಮೇಶ್ಗೆ ನ್ಯಾಯಾಂಗ ಬಂಧನ ಪಾಡ್ದೇರ ಕೆರಿಯರೆ ಪ್ರಯತ್ನ ಮಲ್ತದ ತಪ್ಪಾದಿನ ರಮೇಶನ್ನು ಪೊಲೀಸರು ಕರಿಯಂಗಳ ಗ್ರಾಮದ ಕಲ್ಲಂಗಿ ಗುಡ್ಡಿಡು ಪತ್ತದೇರ ಪಿಲಿಮೊಗೆರ್ದ ಉಮೇಶ್ ಪನ್ಪನರ್ನ ಬುಡಿದಿ ಲತನ್ ಕೆರಿಯರ ಪ್ರಯತ್ನ ಮಲ್ತದಿತ್ತದ ಆ ರೀತಿ ಆಸ್ಪತ್ರೆ ಡೊಲ್ಲೆರ ಆರೋಪಿ ರಮೇಶ್ ಸಂಬಂಧದ ಯಾದಿತ್ತದ ಪೊಂಜೋನ ಇಲ್ಲಡೆ ಬರೊಂದಿತ್ತೆ ಇಲ್ಲಲ್ದ ಕ್ಲಡ ಸಲಿಗಡೆ ಇತ್ತೊಂದು ಮೆಸೇಜ್ ಫೋನ್ ಮಲ್ತೊಂದಿತ್ತೆ ಒಂದು ಪೊಂಜೋನ ಕಂಡ್ಯಾನೆ ಆಗುತ್ತಾದ ಬೊಡೆದಿಗೆ ನಡೆದು ಮೆಸೇಜ್ ಫೋನ್ ಮಲ್ಪರೆ ಬಲ್ಲಿಂದ ಜಾಗ್ರತೆ ಪಂಡಿದಿತ್ತೆರ ಈ ಬಗೆಟ್ ಬೆಚ್ಚ ಆತಿನ ರಮೇಶ್ ಲತಾ ಇಲ್ಲಡುಪ್ಪನಗ ಬತ್ತದ ಜೋರು ಮಲ್ತದೆ ಕಾರಣ ಗೊತ್ತಾದ ಬುಡ್ಚಾಂದಿನ ನಡೆದು ಉಲೈ ಪೊಗ್ಗುದು ಮೇಮುಟ್ಯರೆ ಬೈದೆ ಎಂದೇನು ಕಂಡನಿಯಗ ತೆರಿಪಾಯ ಪನ್ನಗ ಇಲ್ಲಡಿತ್ತಿನ ಕತ್ತಿಪತ್ತೊಂದು ಕೆರಿಯರೆ ಪ್ರಯತ್ನ ನಡಪಾದೆ ಅಪಗ ಪೊಂಜು ಬೊಬ್ಬೆ ಪಾಡ್ದು ಅವೇನ್ ಕೇಂದ್ರ ಕೈತಲ್ದ ಇಲ್ಲದ ಉಪ್ಪುನ ಮೈದಿನೆ ಪ್ರಕಾಶ್ ಬೊಕ್ಕ ಮಾಮಿ ಕುಸುಮ ಪಾರ್ ಬನ್ನಗ ಆರೋಪಿ ಪದ್ರಡಾತೆ ಪೊಂಜು ಪೆಟ್ಟಾದ ಆಸ್ಪತ್ರೆ ಸೇರ್ದರ ಬಂಟ್ವಾಳ ಗ್ರಾಮಾಂತರ ಎಸ್ಐ ಹರೀಶ್ ದುಂಬಾಳ್ತೆಡ್ ಪೊಲೀಸ್ ಕೂಟ ಕಾರ್ಯಾಚರಣೆ ನಡಪಾದ ಆರೋಪಿ ಪಲ್ಲಿ ಪಡಿದ ರಮೇಶನು ಬಂಧನ ಮಲ್ದೇರ ಕಂಬಳದ ಹುಸೇನ್ ಬೋಲ್ಟ್ ಪನ್ಪನ ಪುದರ್ ಪಡೆಯಿನ ಶ್ರೀನಿವಾಸ ಗೌಡ್ರ ನಮಿತ್ ಕ್ರಿಮಿನಲ್ ಕೇಸ್ ಬೂರ್ದುಂಡು ಬೋಲ್ಟ್ ದಾಖಲೆ ಪೊಲ್ತಿನ ಶ್ರೀನಿವಾಸ ಗೌಡ್ರ ನಮಿತ್ ಬೆದ್ರಾ ಪೊಲೀಸ್ ಸ್ಟೇಷನ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಂಬುಲ ಸಮಿತಿ ಸದಸ್ಯರು ಏರೋಪ್ಲೇನ ಯಜಮಾನ್ಯರು ಲೋಕೇಶ್ ಶೆಟ್ಟಿ ದೂರ್ ಕೊಡ್ತೀರ ಕಂಬುಲದ ಹುಸೇನ್ ಬೋಲ್ಟ್ ಪನ್ಪನ ಪುದರ್ ಪಡೆಯಿನ ಶ್ರೀನಿವಾಸ ಗೌಡ್ರ ನಮಿತ್ ಕ್ರಿಮಿನಲ್ ಕೇಸ್ ಬೂರ್ದುಂಡು ಬೋಲ್ಟ್ ದಾಖಲೆ ಪೊಲಿತಿನ ಶ್ರೀನಿವಾಸ ಗೌಡ್ರ ನಮಿತ್ ಬೆದ್ರಾ ಪೊಲೀಸ್ ಸ್ಟೇಷನ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಂಬುಲ ಸಮಿತಿ ಸದಸ್ಯರು ಏರೋಪ್ಲೇನ ಯಜಮಾನ್ಯರು ಲೋಕೇಶ್ ಶೆಟ್ಟಿ ದೂರ್ ಕೊಡ್ತಾರೆ ಹುಸೇನ್ ಬೋಲ್ಟ್ ದಾಖಲೆ ಪೊಲಿತಿನ ಪುದರ್ಡ್ ನಕಲು ದಾಖಲೆ ಸೃಷ್ಟಿ ಮಲ್ತದ ಸರ್ಕಾರದ ಕಾಸ್ತಿತ್ವನ್ನ ಬಕ ಸಾರ್ವಜನಿಕರಿಗೆ ಮೋಸ ಮಲ್ತಿನ ದೂರು ಕೇಂದ್ರ ಬೈದಂಡ ಕಂಬುಲದ ಎರುಗಿಡಪುನ ಶ್ರೀನಿವಾಸ ಗೌಡ ಅಕಾಡೆಮಿ ನಡಪವನ ಗುಣಪಾಲ ಕಡಂಬ ಬಕ ಲೇಸ್ಡ್ ಭೀಮಡ್ದ ಕಂಬುಲದ ಸೋಲುಗೇಲು ಸಾರನ ಸ್ಕೈವೀವ್ ಯಜಮಾನಿ ರತ್ನಾಕರ ಇಂಚ ಮೂವರ ನಿಮಿತ್ತ ಕ್ರಿಮಿನಲ್ ದೂರು ಕೊಡ್ತುಂಡ್ಗೆ ಪೊಲೀಸರು ತನಿಖೆ ನಡಪಾಯಿ ಜರಂಡ ಕೋರ್ಟುಡು ಖಾಸಗಿ ಕೇಸ್ ಪಾಡ್ವಾಂದ್ ಗೊತ್ತಾತಂಡು 2022 ಫೆಬ್ರವರಿ 1 ಐಕಳ ಕಂಬಳೋಡು 100 ಮೀಟರ್ ದೂರ 9:55 ಸೆಕೆಂಡ್ ಶ್ರೀನಿವಾಸ ಗೌಡ್ರು ಕಡತದೇರ 2021 ಹುಸೇನ್ ಬೋಲ್ಟ್ 100 ಮೀಟರ್ 9:51 ಸೆಕೆಂಡ್ ಕಡತಿನೇನು ಮೇರು 3 ಸೆಕೆಂಡ್ ಉಂಬಿ ಮುಟ್ಟದೇರ ರಾಜ್ಯ ಸರ್ಕಾರ ಸೇರಿದ ದೇಶದ ಪಾಕ ಸಂಸ್ಥೆಲು ಶ್ರೀನಿವಾಸ ಗೌಡ್ರಿಗೆ ಸಹಾಯ ಒದಗಾದಿತ್ತ ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಮೂಡುಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಲೋಕೇಶ್ ಶೆಟ್ಟಿ ಅನ್ನೋದು ಒಂದು ಪಿಟಿಷನ್ನ ಕೊಟ್ಟಿದ್ದಾರೆ. ಕೇಸ್ ಅಂತ ಪಿಟಿಷನ್ನ ಕೊಟ್ಟಿದ್ದಾರೆ. ಈ ಪಿಟಿಷನಲ್ಲಿ ಕೆಲವು ವ್ಯಕ್ತಿಗಳು ಸೇರಿಕೊಂಡು ಜಿಲ್ಲಾ ಮಟ್ಟದ ಕಂಬಳ ಸಮಿತಿ ಅಂತಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಒಂದು ಅಕ್ರಮವಾಗಿ ಆ ಒಂದು ಸಮಿತಿಯನ್ನು ಮಾಡಿಕೊಂಡು ಅದರಲ್ಲಿ ಕಂಬಳ ಉದ್ಧಾರಕ್ಕೆ ನಾವೇ ಮೂಲ ಕಾರಣ ಅನ್ನೋದಿದ್ದೀವಿ. ಮತ್ತು ಸಾರ್ವಜನಿಕರ ಜೊತೆ ಒಂದು ಮಿಸ್ಇನ್ಫಾರ್ಮೇಷನ್ ಕೊಡುವಂಥದ್ದು ಮತ್ತು ಆ ಒಂದು ಬ್ಯಾನರಲ್ಲಿ ಬೇರೆ ಬೇರೆ ವೇದಿಕೆಗಳು, ವ್ಯಕ್ತಿಗಳು, ಸಂಘಟನೆಗಳು, ಪೊಲಿಟಿಕಲ್ ಪಾರ್ಟೀಸು ಅವನ್ನೆಲ್ಲ ಅಪ್ರೋಚ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಅಗತ್ಯ ಕಾನೂನು ಕ್ರಮ ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡಲಿಕ್ಕೆ ನಮ್ಮ ಮೂಡುಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಸೂಚನೆ. ಕುಡ್ಲ
ಕುಡ್ಲದ ಹಿರಿಯ ಕಾರ್ಮಿಕ ನಾಯಕರು ಸಿಪಿಐಎಂ ಪಕ್ಷದ ಸದಸ್ಯರು ಗಿರಿಯಪ್ಪ ಉಳ್ಳಾಲ ಹುಷಾರಿಜ್ಜಂದೆ ಇತ್ತದು ಬುಧಾರ ಪುಲ್ಯಕಾಂಡೆ ಉಳ್ಳಾಲದ ಕೋಡಿಡುಪ್ಪುನ ಅರನ ಇಲ್ಲಡ ತೀರಿಯರು ಅರೆಗೆ 81 ವರ್ಷ ಪ್ರಾಯ ದಂಗದಿತ್ತಂಡು. ಕುಡ್ಲದ ಹಿರಿಯ ಕಾರ್ಮಿಕ ನಾಯಕರು ಸಿಪಿಐಎಂ ಪಕ್ಷದ ಸದಸ್ಯರು ಗಿರಿಯಪ್ಪ ಉಳ್ಳಾಲ ಹುಷಾರಿಜ್ಜಂದೆ ಇದ್ದದು ಬುಧಾರ ಪುಲ್ಯಕಾಂಡೆ ಉಳ್ಳಾಲದ ಕೋಡಿಡುಪ್ಪುನ ಅರೆನ ಇಲ್ಲಡ ತೀರಿಯರು ಅರೆಗೆ 81 ವರ್ಷ ಪ್ರಾಯ ದಂಗದಿತ್ತಂಡು. ಎಡಪಂಥೀಯ ಈಚಾರಧಾರೆ ಪತ್ತೊಂದು ಕಾಮ್ರೇಡ್ ಗಿರಿಯಪ್ಪ ಓಡುದ ಕಾರ್ಖಾನೆಡು ಬೆನ್ಪುನಕ್ಲ ಬೇನೆ ಬೇಜಾರ್ಲಿಗೆ ಗುಮ್ಮನ ಕೊಡ್ದು ಅಕ್ಲಿನ ಏತೋ ಸಮಸ್ಯೆಲೆನ ಪರಿಹಾರ ಮಲ್ಪರೆ ಪೊರ್ಂಬುದು ಕಾರ್ಮಿಕರನ ನಾಯಕರಾದ ಮೂಡ್ದು ಬತ್ತೆರ. ಕಮ್ಯುನಿಸ್ಟ್ ಪಕ್ಷದ ನಿಷ್ಠದ ಕಾರ್ಯಕರ್ತರಾದಿತ್ತಿನ ಗಿರಿಯಪ್ಪೆರಿನ ಕಾರ್ಖಾನೆ ದನಕಲು ಕೆಲಸೊಡ್ದು ಎತ್ತಿನ ಪೊರ್ತುಡು ಓಡುದ ಕಾರ್ಖಾನೆ ಬೇಲದಕ್ಕಲ ಸಂಘಟನೆ ಬೊಕ್ಕ ಪಕ್ಷದ ನಾಯಕರಾರೇನು ಬೋಳಾರದ ಓಡುದ ಕಾರ್ಖಾನೆ ಬೇಲದಕ್ಕಲ ಸಂಘದ ಆಫೀಸ್ಡ್ ಕಾರ್ಯಂತರಾದ ಜವಾಬ್ದಾರಿ ಕೊರಿಯರು. 35 ವರ್ಷ ಬೋಳಾರದ ಆಫೀಸ್ಡ್ ಪ್ರಾಮಾಣಿಕ ಸೇವೆ ಸಂದಾಯನ ಗಿರಿಯಪ್ಪ ಉಳ್ಳಾಲ ಕರಿನ 8 ವರ್ಷಲೆಡ್ದು ಸೇವೆ ಅಕೇರಿ ಮಲ್ತದ ಎಲ್ಲಡಿತ್ತೆರ. ಪಕ್ಷದ ಬೊಕ್ಕ ಕಾರ್ಮಿಕರನ ಹಿರಿಯ ನಾಯಕರ ತೀರ್ನವು ಬೆನ್ಪನ ವರ್ಗದ ಚಳವಳಿಗೆ ಭಾರಿ ನಷ್ಟಾಂದು ಸಿಪಿಐಎಂ ಪಕ್ಷ ತೆರಿಪಾದನು. ಕುಡ್ಲದ ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್ ಸುತ್ತದ 20 ಮಲ್ಲ ಆರೋಪಿಲ ನಮಿತ್ತ ಗೂಂಡಾ ಕಾಯ್ದೆ ಜಾರಿ ಮಲ್ತದ ಪೊಲೀಸರು ಬಂಧನ ಮಲ್ದೆರ. ಕುಡ್ಲದ ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್ ಸುತ್ತದ 20 ಮಲ್ಲ ಆರೋಪಿಲ ನಮಿತ್ತ ಗೂಂಡಾ ಕಾಯ್ದೆ ಜಾರಿ ಮಲ್ತದ ಬಂಧನ ಮಲ್ದೆರ. ಎಕ್ಕೂರು ಗಾಣದ ಕೊಟ್ಟಿಯ ನಾಗನಕಟ್ಟೆ ಕೈತಲ್ದ ಧೀರಜ್ ಕುಮಾರ್ ಯಾನೆ ಧೀರಜ್ ಯಾನೆ ಧೀರು ಬೊಕ ಬಜಾಲ್ ಜಲ್ಲಿಗುಡ್ಡೆ ಜಯನಗರದ ಪ್ರೀತಂ ಪೂಜಾರಿ ಯಾನೆ ಪ್ರೀತೇಶ್ ಯಾನೆ ಪ್ರೀತಂ ಯಾನೆ ಪ್ರೀತು ಬಂಧನ ಆಯ್ನ ಆರೋಪಿಲ ಅದುಲ್ಲೆರ. ಈ 20 ಅಕ್ಲೆನವೇ ಆಯ್ನ ಕೂಟ ಕಟ್ಟೊಂದು ಕರಿನ 17 ವರ್ಷಲೆಡ್ದು ಗಂಭೀರ ಸ್ವರೂಪದ ಅಪರಾಧ ಕೇಸ್ಲೆಡೆತ್ತಿನ ದೂರು ಪಾಕೊಂಡು 20 ಮಿತ್ತಲ ಬೇತೆ ಬೇತೆ ಪೊಲೀಸ್ ಸ್ಟೇಷನ್ ಲಿಡ್ ರೌಡಿ ಶೀಟರ್ ಉಂಡು. ಆರೋಪಿ ಧೀರಜ್ ಮಿತ್ತ 2018 ದರೋಡೆಗೆ ತಯಾರಿ 2017 ಕೆರಿಯರೆ ಪ್ರಯತ್ನ 2018 ರಟ್ಟಾಯಿನ ಬೊಕ ಕೆರಿಯರೆ ಪ್ರಯತ್ನ 2019 ಕೆರಿಯರೆ ಪ್ರಯತ್ನ ಬೊಕ ಜೋರುದ ಪೆಟ್ಟು 2020 ಅಪರಾಧದ ಉಲಕೆನೆ 2021 ಪೆಟ್ಟು 2022 ದರೋಡೆ ಬೊಕ ಪೆಟ್ಟುಪಾಡ್ನ ಸೇರ್ದು ಒರಂಬ ಕೇಸುಂಡು. 2017 ಅಪರಾಧ ಚಲ್ಲ ಕಾರ್ಯಗೂ ಕೈಪಾಡ್ದು ಆಯನವೇ ಆಯ್ನ ಕೂಟ ಕಟ್ಟೊಂದು ಬೊಡ್ಚಂದಿ ಕಾರ್ಯ ಮಲ್ತೊಂದಿತ್ತೆ. ಆರೋಪಿ ಪ್ರೀತಂ ಮಿತ್ 2018 ಜೂವದಿಪ್ಪು ಅಂದು ಪೋಡಿಪಾಯಿನ ಬೊಕ ಗಾಂಜಾ ವೈಪುನ 2017 ಕೆರಿಯರೆ ಪ್ರಯತ್ನ ಬೊಕ ಪೋಡಿಪಾಯಿನ ಕೇಸ್ 2018 ರಟ್ಟಾಯಿನ ಬೊಕ ಪೋಡಿಪಾಯಿನ 2019 ಪೋಡಿಪಾಯಿನ ಬೊಕ ಪೆಟ್ಟುಪಾಡ್ನ 2020 ಪೆಟ್ಟುಪಾಡ್ನ ಗಾಂಜಾ ವೈಪುನ ಬೊಕ ಅಕ್ರಮ ಕೂಟ ಸೇರ್ದು ದರೋಡ ಕೇಸ್ 2021 ಬೊಕ 22 ಕೆರಿಯರೆ ಪ್ರಯತ್ನ ಬೊಕ ಗಾಂಜಾ ವೈಪುನ 4 ಕೇಸ್ ಸೇರ್ದು ಒಟ್ಟು 16 ಕೇಸ್ ಉಂಡು. ಕಸ್ತೂರಿ ರಂಗನ್ ವರದಿ ಜಾರಿ ಮಲ್ಪರೆ ದುಂಬು ಪೋಂದುಪುನ ಕೇಂದ್ರ ಸರ್ಕಾರ ಪಡ್ಡೇಗಟ್ಟನು ಭಾರಿ ಸೂಕ್ಷ್ಮ ಪ್ರದೇಶ ಅಂದು ಅಧಿಸೂಚನೆ ಪಿದಾಡ್ಪಾದಂಡು. ಕೇಂದ್ರ ಸರ್ಕಾರದ ಅಧಿಸೂಚನೆಗೆ ಎಂಕ್ಲು ವಿರೋಧ ಮಲ್ಪು ಅಂದು ದುಂಬುದ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಸುದ್ದಿ ಕುಟುಡ್ ಪಂತೆರು. ಕಾಂಗ್ರೆಸ್ ನಾಯಕರು ವಿಧಾನ ಪರಿಷತ್ತದ ದುಂಬುದ ಸದಸ್ಯರು ಐವನ್ ಡಿಸೋಜಾ ಕುಡ್ಲಡ್ ಸುದ್ದಿ ಕೊಟ್ಟೋಡು ಪಾತಿರ್ದು ಕಸ್ತೂರಿ ರಂಗನ್ ವರದಿ ಜಾರಿ ಮಲ್ಪರೆ ದುಂಬು ಪೋಂದುಪುನ ಕೇಂದ್ರ ಸರ್ಕಾರ ಪಡ್ಡೇಗಟ್ಟನು ಭಾರಿ ಸೂಕ್ಷ್ಮ ಪ್ರದೇಶ ಅಂದು ಅಧಿಸೂಚನೆ ಪಿದಾಟ್ಪಾದಂಡು. ಕೇಂದ್ರ ಸರ್ಕಾರದ ಅಧಿಸೂಚನೆಗೆ ಎಂಕ್ಲು ವಿರೋಧ ಮಲ್ಪು ಅಂದು ಪಂಡ್ಯರ. ರಾಜ್ಯದ ಜನಪ್ರತಿನಿಧಿಗಳು 25 ಸಂಸದರು ರಾಜ್ಯದ ಜನಕ್ಲೆಗ್ ದ್ರೋಹ ಬಗೆತಿರು. ಈ ವರದಿ ಜಾರಿಗೆ ಕನಪು ನೀಡಿದು ಪಡ್ಡೇಗಟ್ಟ ಪರಿಸರ ಸೂಕ್ಷ್ಮಾಂದ ಪನ್ಪು ನೀಡಿದು ಕರ್ನಾಟಕ ರಾಜ್ಯಡು ವಾಸ ಮಲ್ತೊಂದುಪ್ಪುನ ಅಲೆಮಾರಿ ಜನಾಂಗ ಬುಡಕಟ್ಟು ಜನಾಂಗಲೇನು ಒಕ್ಕೆಲ್ಲಕ್ಕದ ಅಕ್ಲೆನು ಸಾಧಿಕ ಪಾಡನ ಕೆಲಸನು ಮಲ್ಪರೆ ಕೇಂದ್ರ ಸರ್ಕಾರ ದುಂಬು ಬೈದನಂದು ಐವಂದೂರಿಯರ. ಕೇಂದ್ರ ಸರ್ಕಾರ ಈ ವರದಿನ ಇನ್ಕಾರ್ ಮಲ್ಪಡೊಂದು ರಾಜ್ಯ ಸರ್ಕಾರ 2017 ಕೇಂದ್ರ ಸರ್ಕಾರಗೂ ಓಲೆ ಬರೀತಂಡ. ತಾನು ಪಾಕ ಸರ್ತಿ ಈ ಬಗೆಟ್ ಸದನುಡು ಪಾತಿರ್ದೆ ಅಪಗ ಬಿ ರಮಾನಾಥ ರೈ ಸದನುಡು ಭರವಸೆಲ ಕೊಡ್ದಿತ್ತೆರ. ಪಡ್ಡೈಗಟ್ಟೋಡು ವಾಸ ಮಲ್ಪನಕ್ನ ಬದುಕಿಗೆ ಮಲ್ಲ ಪೆಟ್ಟು ಬಿಡೊಂದುಂಡು. ಈ ವರದಿ ಜಾರಿಗೆ ಕನಪು ನಡೆದುಂಬು ಓ ಪರಿಸರ ಸೂಕ್ಷ್ಮ ಅಂದು ವರದಿ ತಯಾರು ಮಲ್ತದ ಹಿಡಿದು ಬೊಕ್ಕ ಅನುಷ್ಠಾನ ಮಲ್ಪರೆ ಕ್ರಮ ದೆತನೊಡೊಂದು ಐವನ್ ಡಿಸೋಜಾ ಒತ್ತಾಯ ಮಲ್ತೆರ. ರಾಜ್ಯದ ಜನತೆಗೆ ಒಂದು ದೊಡ್ಡ ದ್ರೋಹವನ್ನು ಬಗೆದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ವರದಿ ಜಾರಿಗೆ ತರುವುದರಿಂದ ಕರ್ನಾಟಕದ ರಾಜ್ಯದಲ್ಲಿ ವಾಸಿಸುತ್ತಿರುವಂಥ ಯಾರು ಕಾಡಿನಲ್ಲಿ ವಾಸಿಸುತ್ತಿದ್ದಾರೆ, ಸಾವಿರಾರು ವರ್ಷಗಳಿಂದ ಯಾರು ಈ ಭಾಗದಲ್ಲಿ ವಾಸಿಸಿ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ,
ಅವರನ್ನ ಒಕ್ಕಲೆಬ್ಬಿಸಿ ಅವರನ್ನ ಬೀದಿ ಪಾಲು ಮಾಡತಕ್ಕಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕೇಂದ್ರ ಸರ್ಕಾರ ಈ ವರದಿಯನ್ನು ತಿರಸ್ಕರಿಸಬೇಕು ಅಂತೇಳಿ 2017ರಲ್ಲಿಯೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದರೆ ಪಶ್ಚಿಮ ಘಟ್ಟದಲ್ಲಿ ಯಾರು ಕಾಡುಗಳಲ್ಲಿ ವಾಸವಾಗಿದ್ದಾರೆ ಅಥವಾ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಉತ್ತರ ಕನ್ನಡ ಪ್ರದೇಶದಲ್ಲಿ ವಾಸಿಸ್ತಿದ್ದಾರೆ, ಅವರ ಜೀವನಕ್ಕೆ ಒಂದು ದೊಡ್ಡ ಆಘಾತ ಆಗ್ತದೆ, ಅವರು ಬೀದಿ ಪಾಲಾಗ್ತಾರೆ. ಈ ವರದಿಯನ್ನು ಜಾರಿಗೆ ತರುವ ಮುಂಚೆ ಯಾರು ಯಾವ ಭಾಗದಲ್ಲಿ ಅರಣ್ಯ ಇದೆ, ಯಾವುದು ಪರಿಸರ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶ ಅಂತ ಹೇಳುವುದನ್ನು ಆ ಪ್ರದೇಶಗಳಿಗೆ ಭೇಟಿ ಮಾಡಿ ಪ್ರಾಕ್ಟಿಕಲ್ ರಿಪೋರ್ಟನ್ನು ಕಲೆಕ್ಟ್ ಮಾಡಿ ತದನಂತರ ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಕ್ರಮ ತಗೊಳ್ಬೇಕು. ಇದರ ಬಗ್ಗೆ ಫರ್ದರ್ ಸ್ಟಡಿ ಮಾಡುವಂಥದ್ದು ಅವಶ್ಯಕತೆ ಇದೆ. ಮತ್ತು ಏನು ವರದಿಯಲ್ಲಿ ಕಾಣಿಸಿದಂಥ ಪ್ರದೇಶಗಳಿದ್ದಾವೆ, ಹಳ್ಳಿಗಳಿದ್ದಾವೆ, ಅಲ್ಲಿ ಕಾಡು ಇಲ್ಲವೇ ಇಲ್ಲ, ಅದು ಜನವಸತಿ ಪ್ರದೇಶ. ಆ ಪ್ರದೇಶಕ್ಕೆ ಭೇಟಿ ಕೊಟ್ಟು ನೀವು ವರದಿಯನ್ನು ತರಿಸಿದ ನಂತರ ಕ್ರಮ ತಗೊಳ್ಬೇಕು ಅಂತ ಹೇಳೋದನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ. ಮಿಸ್ ಇಂಡಿಯಾ 2022 ಪೆರ್ಮೆಗೆ ಸಂದಿದಿನ ಒಡಿಪು ಜಿಲ್ಲೆ ಕಾಪುದಾರ ದುಪ್ಪುನ ಸಿನಿ ಶೆಟ್ಟಿಗೆ ಕಾಪು ಬಂಟರ್ನ ಸಂಘದ ನಿಲೆಟ್ ತಮ್ಮನದ ಮರ್ಯಾದೆ ಲೇಸ್ ಅಟ್ಟಣೆ ಮಲ್ತದ ಸಂಘದ ಪದಾಧಿಕಾರಿಗಳು ಭಿನ್ನರಿತದ ತಮ್ಮನದ ಮರ್ಯಾದೆ ಮಲ್ತದ ಮೆಚ್ಚುಗೆ ತೆರಿಪಾದರು. ಮಿಸ್ ಇಂಡಿಯಾ 2022 ಪೆರ್ಮೆಗೆ ಸಂದಿನ ತುಳುನಾಡ್ದ ಸಿನಿ ಶೆಟ್ಟಿಗೆ ಕಾಪು ಬಂಟರ್ನ ಸಂಘದ ನಿಲೆಟ್ ತಮ್ಮನದ ಮರ್ಯಾದೆ ಲೇಸ್ ಅಟ್ಟಣೆ ಮಲ್ತದ ಸಂಘದ ಪದಾಧಿಕಾರಿಗಳು ಭಿನ್ನರಿತದ ತಮ್ಮನದ ಮರ್ಯಾದೆ ಮಲ್ತದ ಮೆಚ್ಚುಗೆ ತೆರಿಪಾಯರು. ಸಿನಿ ಶೆಟ್ಟಿ ಒಡಿಪು ಜಿಲ್ಲದ ಕಾಪುದಾರ ಕಾಪು ಇನ್ನಂಜೆ ಸದಾಶಿವ ಶೆಟ್ಟಿ ಬೊಕ ಒಡಿಪು ಬೆಳ್ಳಂಪಳ್ಳಿದ ಪ್ರೇಮ ಎ ಶೆಟ್ಟಿ ಮೊಕ್ಲೆನ ಮಗಲಾದುಪ್ಪನ ಸಿನಿ ಶೆಟ್ಟಿ ಭಾರತೀಯ ಸುಂದರಿ ಪನ್ಪುನ ಪಟ್ಟ ಗೆಂದದು ತುಳುನಾಡ ಪುದರನ ರಾಷ್ಟ್ರ ಮಟ್ಟಗೂ ಕೊನತೆರ ಅಂಚಾದ ಒಡಿಪುಗು ಅಂಗಾರೆ ಬತ್ತಿನರೆನ ಕಾಪುದ ಜನಕಲು ಗೌಜಿಡು ಎದ್ಕೊಂಡೆರ. ಹೊಸಬಜ್ಜೆಗೆ ಕಿಲೋಕು 450 ರೂಪಾಯಿ ಮುಟ್ಟ ಬೆಲೆ ಹಿಡ್ದಂಡ ಸಹಕಾರಿ ಸಂಸ್ಥೆ ಕ್ಯಾಂಪ್ಗೂ ತೂಕದು ತೊಂಡ ಪಿದೈ ಮಾರ್ಕೆಟ್ ಹೊಸಬಜ್ಜೆಗೆ 7 ರೂಪಾಯಿ ಪರಬಜ್ಜೆಗೆ 10 ರೂಪಾಯಿ ದಾತೆ ಹೆಚ್ಚ ಉಂಡು ಅಂಚಾದ ಬಜ್ಜೆ ಬೆಲೆಗಾರರು ಪಿದೈದ ಮಾರ್ಕೆಟ್ ದಂಚಿ ಕಣ್ಣು ಪಾರ್ದೇರ. ಹೊಸ ಬಜ್ಜೆಗೆ ಕಿಲೋಕು 450 ರೂಪಾಯಿ ಮುಟ್ಟ ಬೆಲೆ ಹಿಡ್ದಂಡ ಸಹಕಾರಿ ಸಂಸ್ಥೆ ಕ್ಯಾಂಪ್ಗೂ ತೂಕದು ತೊಂಡ ಪಿದೈ ಮಾರ್ಕೆಟ್ ಹೊಸ ಬಜ್ಜೆಗೆ 7 ರೂಪಾಯಿ ಪರಬಜ್ಜೆಗೆ 10 ರೂಪಾಯಿ ದಾತ ಹೆಚ್ಚ ಉಂಡು ಅಂಚಾದ ಬಜ್ಜೆ ಬೆಲೆಗಾರರು ಪಿದೈದ ಮಾರ್ಕೆಟ್ ದಂಚಿ ಕಣ್ಣು ಪಾಡ್ದೇರ. ಪುತ್ತೂರದ ಪಿದೈ ಮಾರ್ಕೆಟ್ ಅಂಗಾರೆ ಪರಬಜ್ಜೆಗೆ 558 ರೂಪಾಯಿ ಹೊಸ ಬಜ್ಜೆಗೆ 447 ರೂಪಾಯಿ ಬೆಲೆ ಇತ್ತಂಡ. ಬೆಲೆ ಹೆಚ್ಚಾಣಲ ಕಾಯಿಸಿಗೆ ತಕ್ಕ ಮಾರ್ಕೆಟ್ಗೆ ಬಜ್ಜೆ ಬರೊಂದಿಜ್ಜೆ. ಅಸ್ಸಾಂ ಮೇಘಾಲಯ ಸೇರಿನಂಚ ಬಡಕಾಯಿ ಭಾರತಡು ಭಾರೀ ಬರ್ಸದ ಕಾರಣ ಬಜ್ಜೆ ವಹಿವಾಟು ಜೈದಂಡ. ಮಾರ್ಕೆಟ್ದ ಹೆಚ್ಚಿನ ಪಾಲು ತೆನ್ಕಾಯಿ ಭಾರತನ ಹೊಂದದುಪ್ಪುನವಲ ಬಜ್ಜೆ ಕಾಯಿಸ ಹೆಚ್ಚಾರೆ ಕಾರಣ ಅಂತಂಡ. ಕರಿನ ಕೆಲವು ವರ್ಷಲಿಡ್ದು ಬೆನ್ನಿ ಸಾಕುಲಿದ ಕೆಸರ ಕಂಡುಗು ಶಾಲೆ ಕಾಲೇಜ್ ಕಲ್ಪನಕ್ಲು ಚತ್ವೊಂದುಲ್ಲೇರ. ಬಜಪೆ ಪಡುಪೇರಾರ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆದ ಆಡಳಿತ ಮಂಡಳಿ ಶಾಲೆದ ಎನ್ಮಾ ಬೊಕ್ಕ ಒರ್ಂಬ ಬೊಕ್ಕ 10ನೇ ಕ್ಲಾಸ್ದ ಸುರಕ್ಷಾ ಪರಿಸರ ಸಂಘದ ನಲ್ಪ ಜೋಕ್ಲೆನ ಭಾರಿ ಉಮೇದಡ್ ಕಂಡುಗು ಜಪಡಾದ ನಟ್ಟಿ ನಡ್ಪಾಯರ. ಕಲ್ಪು ನಕ್ಲ ಒಟ್ಟುಗು ಕಲ್ಪವನಕ್ಲು ಸತ ನೇಚಿ ನಡ್ನವು ಈಸೆ ಸಾಧಿತ್ತಂಡ. ಕರಿನ ಕೆಲವು ವರ್ಷಲಿಡ್ದು ಬೆನ್ನಿ ಸಾಗುಲಿದ ಕೆಸರ ಕಂಡುಗು ಶಾಲೆ ಕಾಲೇಜ್ ಕಲ್ಪನಕ್ಲು ಜತ್ತೊಂದುಲ್ಲೇರ. ಬೆನ್ನಿ ಸಾಗಲಿದ ಕಷ್ಟ ತುಂಡು ಕಂಡದರ್ಪುನ ಬರಿ ಕಡ್ಪುನ ನೇಜದಿಪ್ಪುನ ಬೊಕ್ಕ ನಡ್ಪುನ ಉರಲ್ ಸಂಧಿ ಪಾರ್ದನ ಕಬಿತ ಪಂಡ ಎಂಚಿನ ಅಂದು ಸೀದಾ ಕಂಡುಗು ಜತದ ಬೇಲೆ ಮಲ್ತದ ತೆರೆಯೊಂದುಲ್ಲೇರ. ಬಜಪೆ ಪಡುಪೇರಾರ ಹೋಲಿ ಫ್ಯಾಮಿಲಿ ಮಲ್ಲ ಶಾಲೆದ ಆಡಳಿತ ಮಂಡಳಿ ಶಾಲೆದ ಎನ್ಮಾ ಒರ್ಂಬ ಬೊಕ್ಕ 10ನೇ ಕ್ಲಾಸ್ದ ಸುರಕ್ಷಾ ಪರಿಸರ ಸಂಘದ ನಲ್ಪ ಜೋಕುಲು ಬಾರಿ ಉಮೇದಡು ಕಂಡುಗು ಜತದ ನಟ್ಟಿದ ಕೆಲಸಡು ಸೇರೊಂಡೆರ.
क्षीरसागर जगदीश्वर नमो स्वामी देवा ಕಲ್ಪನಕ್ಲ ಒಟ್ಟುಗ ಕಲ್ಪಾವನಕ್ಲು ಸತ ನೇಜಿ ನಡ್ನವು ಇಸೆ ಸಾಧಿತ್ತಂಡ ಪಡು ಪೆರಾರದ ಕೊರಕಂಬ್ಲಡ್ ಬೆನ್ನಿದಾರ ಕೃಷ್ಣ ಪನ್ಪುನರ್ನ ಕಂಡೋಡು ಜೋಕುಲು ಬಾರಿ ಖುಷಿಟ್ ನಟ್ಟಿದ ಪುಂಜೋಲಿನ ಓಲೋಲಿ ಕವಿತದ ಸ್ವರದನುಪು ಕೇನೊಂದು ನೇಜಿ ನಡಿಯರ ಆರೋಗ್ಯಗೂ ಮುಖ್ಯವಾದ ಪ್ರಕೃತಿ ಬೋಡು ಇತ ನರಮಾನಿಯ ಪ್ರಕೃತಿ ನಾಶ ಮಲ್ಪುವೆ ಪ್ರಕೃತಿ ಒರಿಪಾಯರೆ ನಮ ಕೃಷಿ ಕಾರ್ಯಡು ಸೇರನುಡೊಂದು ನಟ್ಟಿ ನಡ್ಪನ ಕೆಲಸಗೂ ಚಾಲನೆ ಕೊರ್ನ ಹೋಲಿ ಫ್ಯಾಮಿಲಿ ಶಾಲೆದ ಸಂಚಾಲಕಿ ಭಗಿನಿ ಅನ್ನಮರಿಯ ಪಂಡ್ಯರ. ನಮ್ಮ ಪ್ರಕೃತಿಯನ್ನು ಸಂರಕ್ಷಣೆ ಮಾಡದಿದ್ರೆ ಏನಾಗ್ತದೆ, ನಾವು ಉಳಿಯುವುದಿಲ್ಲ, ಪ್ರಾಣಿ ಪಕ್ಷಿಗಳು ಉಳಿಯುವುದಿಲ್ಲ. ಅದರಿಂದ ಮನುಷ್ಯನು ಮಾತ್ರ ಈ ಪ್ರಕೃತಿಯನ್ನು ಹಾಳು ಮಾಡುವವನು. ಒಂದು 5-10 ಸರ್ತಿ ನಾವು ನಡೆದ್ರೆ ಅಲ್ಲಿ ಏನು ದಾರಿಯಾಗ್ತದೆ. ಆದರೆ ಕಾಡಿನಲ್ಲಿ ಹಲವಾರು ಪ್ರಾಣಿಗಳಿವೆ, ಅವುಗಳು ನಡೆದರೆ ಎಲ್ಲಾದರೂ ದಾರಿ ಇದ್ದದ್ದು ನೋಡಿದ್ದೀರಾ? ಇಲ್ಲ. ಇದು ಮನುಷ್ಯ ಮಾತ್ರ ಪ್ರಕೃತಿಯನ್ನು ಹಾಳು ಮಾಡುವಂಥದ್ದು. ಪ್ರಕೃತಿಯ ನಾಶ ನಮ್ಮದು ಸಹ ನಾಶ, ಪ್ರಕೃತಿ ನಾಶ ನಮ್ಮದು ಸಹ ನಾಶ. ನಾವು ಎಣಿಸ್ಬೋದು ಒಳ್ಳೆಯದು ಕಲಿತು ಕಂಪ್ಯೂಟರ್ ಅದು ಇದು ಕಲಿತು ಏನು ಫ್ಯಾಕ್ಟ್ರಿಗಳಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೋದು. ಆದರೆ ಆರೋಗ್ಯಕ್ಕೆ ಮುಖ್ಯವಾಗಿ ನಮಗೇನು ಬೇಕು? ನಮ್ಮ ಪ್ರಕೃತಿ ಬೇಕು. ಅದನ್ನು ಸಹ ಉಳಿಸಿಕೊಳ್ಳುವ ಕೆಲಸ ಆ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವವರು, ಇಂಡಸ್ಟ್ರಿಯಲ್ಲಿ ಅವರು ಸಹ ಅದನ್ನು ಉಳಿಸಿಕೊಳ್ಳುವ ಕೆಲಸ ನಾವು ಇವತ್ತು ಮಾಡಬೇಕು. ಇಲ್ಲದಿದ್ದರೆ ನಾವು ಉಳಿಯುವುದಿಲ್ಲ. ಶಾಲೆದ ಮುಖ್ಯ ಟೀಚರ್ ಭಗಿನಿ ಸಿಂಥಿಯಾ ಪಾತಿರ್ಡ್ ಶಾಲೆದ ಜೋಕುಲು ಬಾರಿ ಉಮೇದಡ್ ಕಂಡುಗು ಜತ್ತಿನ ಬಗೆಟ್ ಮೆಚ್ಚುಗೆ ತೆರಿಪಾಯರ. ಬೆತ್ತನಿ ವಿದ್ಯಾಸಂಸ್ಥೆಗೆ ಒಳಪಟ್ಟ ಹೋಲಿ ಫ್ಯಾಮಿಲಿ ಶಾಲೆಯ ವಿದ್ಯಾರ್ಥಿಗಳಾದ ನೀವು ಇವತ್ತು ನಿಮ್ಮನ್ನು ನೀವು ತೊಡಗಿಸಿಕೊಂಡು, ಅಂದರೆ ರೈತರು ಕೆಲಸ ಮಾಡುವುದು ಹೇಗೆ, ಹಳ್ಳಿ ಜೀವನ ಹೇಗೆ, ಹಾಗೂ ನೀವಾಗಿ ನುರಿತವಾಗಿ ಅಭ್ಯಾಸ ಬಲಕ್ಕೆ ಬರುವಂತಹ ರೀತಿಯಲ್ಲಿ ಇವತ್ತು ನೀವು ಈ ಹೊಲಕ್ಕೆ ಬಂದಿದ್ದೀರಾ. ಅದನ್ನು ನಿಮ್ಮ ಸದಾ ಜೀವನದಲ್ಲಿ ಕಲಿತು ಬೇರೆಯವರ ಕಷ್ಟವನ್ನು ಅರಿಯಬೇಕು ಅಂತ ಹೇಳುವಂತಹ ಒಂದು ವಿನಂತಿ. ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ತಮ್ಮನ್ನು ಈ ನೇಜಿ ನೆಡುವಂತಹ ಕಾರ್ಯದಲ್ಲಿ ಅವರು ತೊಡಗಿಸಿಕೊಂಡರು, ಸಂತೋಷ ಅನುಭವಿಸಿದರು. ಕೆಲಸ ಮಾಡುವುದನ್ನು ಕಲಿಯುವುದರ ಜೊತೆಗೆ ಅವರು ಮನರಂಜನೆಯನ್ನು ಕೂಡ ಅನುಭವಿಸಿದರು. ಅನ್ನದಾತ ನಮಗೆ ಜೀವನಾಡಿ, ಕೃಷಿಕರು ನಮ್ಮ ಭಾರತ ದೇಶದ ಬೆನ್ನೆಲುಬು ಇದ್ದಂತೆ. ನಿಜವಾಗಿ ಮಕ್ಕಳಿಗೆ ಗದ್ದೆಯಲ್ಲಿ ಕೆಲಸ ಮಾಡುವುದು ಹೇಗೆ ಅಂತ ಗೊತ್ತಿರಲಿಲ್ಲ. ಆದರೆ ಇವತ್ತು ರೈತರು ಹೇಗೆ ಬೀಜವನ್ನು ಬಿತ್ತುತ್ತಾರೆ, ಹೇಗೆ ಗದ್ದೆಯಲ್ಲಿ ನೇಜಿಯನ್ನು ತೆಗೆಯುತ್ತಾರೆ ಮತ್ತು ಈ ನೆಡುವುದರ ಮೂಲಕ ಬೆಳೆ ಮೇಲೆ ಬಂದು ಹೇಗೆ ನಮಗೆ ಭತ್ತವು ದೊರೆಯುತ್ತದೆ ಎಂಬುದರ ಅರಿವು ಅವರು ಪಡೆದುಕೊಂಡಿದ್ದಾರೆ. ಪಾಠ ಕಲ್ಪನ ಕಲ್ಪಾವನಕ್ಲು ಗುರುಕುಲು ವಾಸುದೇವರಾವ್ ಕುಡುಪು ಪಾತಿರ್ದು ಪಾಠ ಮಾತ್ರ ಕಲ್ಪಾವನಕ್ತು ಬೇತೆ ಬೇತೆ ನಮ್ಮ ನೆಡು ಜೋಕ್ಲಿಗೆ ತಿಳುವಳಿಕೆ ಕೊರೊಂದುಲ್ಲ. ವನಸಿರಿ ಕಾರ್ಯಕ್ರಮಟ್ಟು ಪರಿಸರ ಜಾಗೃತಿ ಮೂಡಾವೊಂದುಲ್ಲ, ಜೋಕ್ಲಿಗೆ ಹಳ್ಳಿದ ಬದುಕು ತೆರಿಪಾವೊಂದುಲ್ಲ ಅಂದ ಪಂಡ್ಯರ. ನಮ್ಮ ಶಾಲೆಯ ಪರಿಸರ ಸಂಘ ಹಸಿರು ಪಡೆಯ ಒಂದು ವ್ಯಾಪ್ತಿಯಲ್ಲಿ ಬರ್ತಾ ಇದ್ದು, ವನಸಿರಿ ಎಂಬ ಒಂದು ವಿಶೇಷವಾದಂಥ ನಾಮಾಂಕಿತದೊಂದಿಗೆ ವರ್ಷವಿಡೀ ಮಕ್ಕಳಿಗೆ ಪರಿಸರಕ್ಕೆ ಕಾಳಜಿ ವಹಿಸುವಂಥ, ಪರಿಸರದ ಜಾಗೃತಿ ಮೂಡಿಸುವಂಥ ಕೈಂಕರ್ಯದ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಮಕ್ಕಳಿಗೆ ಹಳ್ಳಿ ಜೀವನದ ಒಂದು ಅನುಭವ ಆಗಬೇಕು. ಅನ್ನದಾತ ರೈತ ಹೇಗೆ ಬೆಳೆಯನ್ನು ಬೆಳೆಸ್ತಾನೆ, ಬೆಳೆಸಿದ ಬೆಳೆಯ ಹಂತಗಳು ಹೇಗೆ, ಇವುಗಳ ಬಗ್ಗೆ ಸವಿಸ್ತಾರವಾದಂಥ ಒಂದು ವಿಚಾರ ಮಕ್ಕಳಿಗೆ ತಿಳಿಬೇಕೆಂಬ ಒಂದು ಏಕೈಕ ಉದ್ದೇಶದಿಂದ ಪಾಠ ಮಾಡೋದ್ರ ಜೊತೆಗೆ ಮಕ್ಕಳನ್ನು ನಾವು ವಿಶೇಷವಾದಂಥ ಒಂದು ಗದ್ದೆಗೆ ಕಳಿಸಿ ಇಲ್ಲಿ ನಾವು ಅವರಿಗೆ ಅನುಭವದ ದಾರಿಯನ್ನು ಹಂಚಿದ್ದೇವೆ. ಮಕ್ಕಳಿಗೆ ನಾವು ನೀಡುವಂಥ ಶಿಕ್ಷಣ ಗುಣಮಟ್ಟದ ಶಿಕ್ಷಣ. ಸರ್ಕಾರ ಏನು ಚಿಂತನೆ ಮಾಡಿದೆ, ನಮ್ಮ ಬೆತ್ತನಿ ವಿದ್ಯಾಸಂಸ್ಥೆ ಯಾವುದೆಲ್ಲ ಮೌಲ್ಯಗಳನ್ನು ಒಟ್ಟುಗೂಡಿಸಿಕೊಂಡು ಮಕ್ಕಳಿಗೆ ಪಾಠ ಮಾಡಬೇಕು ಅಂತ ಹೇಳಿದೆಯೋ, ಆ ಪಾಠದ ಜೊತೆಗೆ ಪಾಠ್ಯೇತರ ವಿಷಯಗಳನ್ನು ತರುವಂಥ ಕೈಂಕರ್ಯ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ವಂದನೀಯ ಭಗಿನಿ ಸಿಂಥಿಯಾ ಸಿಸ್ಟರ್ ಅವರು, ಹಾಗೆ ನಮ್ಮ ಶಾಲಾ ಸಂಚಾಲಕಿ ವಂದನೀಯ ಭಗಿನಿ ಅನ್ನಮರಿಯರವರು ಹಾಗೂ ಎಲ್ಲ ಶಿಕ್ಷಕ ಬಳಗದವರು ಸೇರಿ ಮಾಡುವಂಥ ಕೆಲಸ ನಿಜಕ್ಕೂ ಶ್ಲಾಘನೀಯ. ಬೆನ್ನಿದಕ್ಲ ಕಷ್ಟದಾನೆ ನಮ್ಮ ಉನ್ಪನ ನುಪ್ಪುಗು ಅರಿಬತ್ತು ಸೇರುಡುಂದಾಂಡ ಐಟ್ ಏತ್ ಕೆಲಸ ಕಾರ್ಯ ನಡಪಡು ಪನ್ಪನ ಬಗೆಟ್ ಕಂಡುಗು ಜತ್ತಿ ಬೊಕ್ಕ ಗೊತ್ತಾಂಡಂದು ಬರೋ ಕಲ್ಪನ ಜೋಕ್ಲಾಕ್ಲೆನ ಅನುಭವಲೆನ ದುಂಬುದಿಯರ. ನಮಗೆ ಕೃಷಿಯ ಬಗ್ಗೆ ಎಂತ ಸಹ ಗೊತ್ತಿರಲಿಲ್ಲ. ಈ ಹಳ್ಳಿ ಜೀವನವನ್ನು ಅರಿಯಲು ಬಂದ ನಾವು ಕೃಷಿಯ ಬಗ್ಗೆ ನಾವು ತುಂಬ ತಿಳ್ಕೊಂಡ್ವಿ. ಮತ್ತು ಆದರೆ ನಮಗೆ ಇಲ್ಲಿ ಬಂದು ಭತ್ತದ ಗಿಡ ನೆಟ್ಟು ಅಕ್ಕಿ ಹೇಗೆ ಸಿಗ್ತದೆ, ಅದನ್ನು ಹೇಗೆ ಬೆಳೆಯುವುದು, ಅದರ ಪ್ರಯೋಜನ ಏನು ಎಂತೆಲ್ಲ ಕಲಿತ್ವಿ ನಾವು. ನಮಗೆ ಗೊತ್ತಿರಲಿಲ್ಲ ರೈತರು ಎಷ್ಟು ಕಷ್ಟಪಡ್ತಾರೆ ಅಂತ. ಆದರೆ ಇಲ್ಲಿ ಬಂದು ನಮಗೆ ಗೊತ್ತಾಯಿತು ಎಷ್ಟು ಕಷ್ಟ ಉಂಟಂತ. ನಾವು ಮೊದಲು ತಿಳಿದಿದ್ವಿ ನಮಗೆ
ಅನ್ನ ಹೀಗೆ ಅಂಗಡಿಯಲ್ಲಿ ತೆಗೆದು ಸಿಗ್ಬೋದಂತ. ಆದರೆ ಈಗ ಗೊತ್ತಾಯ್ತು ನಾವು ಎಷ್ಟು ಕಷ್ಟಪಡ್ತಿದ್ದೇವೆ. ತರಗತಿಯಲ್ಲಿ ಬೆಳೆಗಳ ಉತ್ಪಾದನೆ ಹಾಗೆ ಬಿತ್ತನೆ ಮಾಡುವುದು ಇದನ್ನೆಲ್ಲ ಕಲಿತಿದ್ದೆವು. ನಮಗೆ ರೈತರ ಕಷ್ಟ ತಿಳಿದಿರಲಿಲ್ಲ. ಆದರೆ ನಮಗೆ ಇಲ್ಲಿಗೆ ಬಂದ ಮೇಲೆ ನಮಗೆ ರೈತರ ಕಷ್ಟ, ಅವರು ಪಡುತ್ತಿದ್ದ ಕಷ್ಟ ಎಲ್ಲ ನಮಗೆ ಈಗ ಇಲ್ಲಿ ಬಂದ ಮೇಲೆ ನಮಗೆ ತಿಳಿಯಿತು. ನಟ್ಟಿನಡಿನ ಜೋಕ್ಲೆಗೆ ಇಸೇಸ ವನಸದ ಅಟ್ಟಣೆ ಮಲ್ತದಿತ್ತೆರ ತೊಜಂಕ ಸೊಪ್ಪು ಕುಡುತ ಸಾರು ಉಪ್ಪಡ್ ಬಚ್ಚಿಲ್ ಪೆಲಕೈದ ಪಾಯಸ ಮಾತ ಇತ್ತಂಡ ಆತೆ ಅತ್ತ ಕೆಸರ ಕಂಡುಡು ಕೆಲವು ಗೊಬ್ಬುಲೇನ ನಡಪಾದಿತ್ತೆರ ಬರವು ಕಲ್ಪವನ ಲಿಲ್ಲಿ ಮ್ಯಾನೇಜರ್ಸ್ ಲಿಟ್ಲ್ ಫ್ಲವರ್ ದ ಎಲ್ಯ ಶಾಲೆದ ಮುಖ್ಯ ಟೀಚರ್ ಭಗಿನಿ ಪ್ರೆಸಿಲ್ಲಾ ಪಾಲ್ದೆತ್ತೊಂಡೆರ ಇತ್ತ ಕುಡರನಿತ ಮಲ್ಲ ಸುದ್ದಿಲು. ಕಾಂಗ್ರೆಸ್ ಸರ್ಕಾರ ಒಪ್ಪುನಗ ಕಡಲು ಕುರೆಯವನ ತಡೆಪೆರೆ ವರ್ಷಲ ನಿರ್ವಹಣೆ ಮಲ್ತೊಂದಿತ್ತಂಡ ಅಂಡ ಈ ಸರ್ಕಾರ ಕ್ರಮದೆ ತೊಂದುಜಿ ಉಳ್ಳಾಲ ಸೋಮೇಶ್ವರ ಕಡಲು ಕುರೆಯವನ ಜಾಗ್ಲೆನ್ನು ತೋದು ಬಿಕೆ ಹರಿಪ್ರಸಾದ್. ಬೆಳ್ಳಾರೆ ಕಳಿಂಜ ಗ್ರಾಮಡು ಮಸೂದ್ ಪಂಪನ ಜವನಗ ಗಂಭೀರ ಪೆಟ್ಟು ಒಂದು ಸುಳ್ಯ ತಾಲೂಕದ ಶಾಂತಿ ಕಲೆಂಕಾವನ ಪ್ರಯತ್ನ ಆರೋಪಿಗಳನ್ನು ತುರ್ತು ಬಂಧನ ಮಲ್ಪಡು ಎಸ್ಟಿಪಿಐ ಪಕ್ಷದ ಒತ್ತಾಯ. ಹುಸೇನ್ ಬೋಲ್ಟ್ ದಾಖಲೆ ಪೊಲಿತಿನ ನಕಲೆ ದಾಖಲೆ ಸೃಷ್ಟಿ ಮಲ್ತಿನ ದೂರು ಶ್ರೀನಿವಾಸ ಗೌಡ ಗುಣಪಾಲ ಕಡಂಬ ಬೊಕ ರತ್ನಾಕರ ಇಂಚ ಮೂಯರ್ನ ಮಿತ್ತು ಪೊಲೀಸರಿಗೆ ದೂರು ಕೊರ್ನ ಕಂಬಳದ ಎರುಪ್ಲೆನ ಯಜಮಾನಿರು. ಬೆನ್ನಿ ಸಾಗುಲಿ ದಕ್ಕನ ಕಷ್ಟ ತಿರಿದು ಪೊಲಬು ಮಲ್ತೊನ್ಯರೆ ಕೆಸರ ಕಂಡುಗು ಜತ್ತಿನ ಬರವು ಕಲ್ಪನ ಜೋಕುಲು ಪಡುಪೆರಾರದ ಕೊರಕಂಬ್ಲೋಡು ಬಜ್ಪೆ ಹೋಲಿ ಫ್ಯಾಮಿಲಿ ಶಾಲೆ ಜೋಕ್ಲಿರ್ದು ನಟ್ಟಿ ಒಂಜಿ ವರದಿ. ಇಡೀಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನಾನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.